ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ. ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಚಾರ, ಬಹುಶಃ ನೀವೆಲ್ಲ ಪೂರ್ಣಚಂದ್ರ ತೇಜಸ್ವಿಯವರ ತಬರನ ಕಥೆಯನ್ನು ಓದಿರ್ತೀರಿ. ಅದರಲ್ಲಿ ತಬರ ತನ್ನ ಪೆನ್ಷನ್ನ ದುಡ್ಡಿಗಾಗಿ ಎಷ್ಟೆಲ್ಲ ಕಚೇರಿಯನ್ನು ಅಲೆದಾಡ್ತಾನೆ ಅನ್ನುವಂಥದ್ದು ಗೊತ್ತಿರಬಹುದು. ಅದೇ ರೀತಿ ಆಧುನಿಕ ತಬರರ ಕಥೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು. ಬಹುಶಃ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೇರಳದ ಕಾಸರಗೋಡು ಭಾಗವನ್ನು 20 ವರ್ಷದ ಹಿಂದೆ ಎಂಡೋಸಲ್ಫಾನ್ನ ಒಂದು ಪ್ರಾಬ್ಲಮ್ ಬಂದಂಥದ್ದು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಎಂಡೋಸಲ್ಫಾನ್ ಸಿಂಪರಣೆಯ ಕಾರಣದಿಂದಾಗಿ ಬಹಳಷ್ಟು ಜನ ಅಂಗವೈಕಲ್ಯತೆಗೆ ಮತ್ತು ಮಾನಸಿಕ ವೈಕಲ್ಯತೆಗೆ ತುತ್ತಾದಂಥದ್ದು. ಸೊ ಆ ವಿಚಾರ ಗೊತ್ತಿರಬಹುದು. ಆ ನಂತರ ಸರಕಾರದ ಜವಾಬ್ದಾರಿ ಮತ್ತು ಸರಕಾರ ಏನು ಮಾಡಬೇಕಿತ್ತೋ ಅದನ್ನು ಮಾಡಲಿಲ್ಲ ಅನ್ನೋ ಕಾರಣವನ್ನು ಇಟ್ಟುಕೊಂಡು ಹಲವು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ವು. ಆ ನಂತರ ಹೈಕೋರ್ಟ್ ಕೂಡ ಮಧ್ಯಪ್ರವೇಶಿಸಿ ಎಂಡೋ ಸಂತ್ರಸ್ತರು, ಕರ್ನಾಟಕ ರಾಜ್ಯದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಎಂಡೋ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ತಿಂಗಳು ಮಾಸಾಶನವನ್ನು ಕೊಡಬೇಕು, ಇನ್ನಷ್ಟು ವಿಚಾರಗಳನ್ನು ಹೈಕೋರ್ಟ್ ಗೈಡ್ ಮಾಡ್ತು. ಬಟ್ ಹೈಕೋರ್ಟ್ ಗೈಡ್ ಮಾಡಿ ಇಷ್ಟು ಸಮಯ ಆದರೂ ಕೂಡ ಹೈಕೋರ್ಟ್ ಕೊಟ್ಟಂಥ ಸೂಚನೆ ಪಾಲನೆಯಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಇಲ್ಲ ಅನ್ನುವಂಥ ಉತ್ತರ ಬರುತ್ತೆ. ಯಾಕಂತೇಳಿದರೆ ಇವತ್ತಿಗೂ ಕೂಡ ಎಂಡೋ ಸಂತ್ರಸ್ತರು ಕಚೇರಿ ಅಲೆದಾಡ್ತಾ ಇದ್ದಾರೆ. ನಮ್ಮ ಪಾಲಿಗೆ ಸಿಗಬೇಕಾದಂಥ ಮಾಸಾಶನವನ್ನು ಒದಗಿಸಿ ಸ್ವಾಮಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟುಕೊಂಡು ಕಚೇರಿ ಅಲೆದಾಡುವಂಥ ಪರಿಸ್ಥಿತಿ ಇದೆ. ಸೊ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಮಾತನಾಡಬೇಕು. ಅದಕ್ಕಿಂತ ಮೊದಲು ಏನು ಇದು ಸಮಸ್ಯೆ, ಉಡುಪಿ ಜಿಲ್ಲೆಯಲ್ಲಿ ಏನು ಸಮಸ್ಯೆ, ದಕ್ಷಿಣ ಕನ್ನಡದ ಏನು ಸಮಸ್ಯೆ, ಎಲ್ಲ ವಿಚಾರವನ್ನು ಈ ಒಂದು ವರದಿಯಲ್ಲಿ ನಾವು ಇಡ್ತಾ ಇದ್ದೀವಿ. ಆ ವರದಿಯನ್ನು ಮೊದಲಿಗೆ ನೋಡೋಣ. ಹೆಚ್ಚು ಗೇರು ಬೀಜವನ್ನ ಬೆಳೆದು ಮಾರಾಟ ಮಾಡಿ ವಿದೇಶಿ ವಿನಿಮಯ ಗಳಿಸಬೇಕೆಂಬ ರಾಜ್ಯ ಸರ್ಕಾರದ ಗಿಳಿಗೆ ಆ ಭಾಗದ ಜನರ ಬಾಳೆ ಒಂದು ಗೋಳಾಗಿ ಬಿಡ್ತು. ಹೌದು, ಕರಾವಳಿಯ ಪ್ರಮುಖ ಬೆಳೆ ಗೇರು ಹೂ ಬಿಟ್ಟು ಕಾಯಿ ಕಚ್ಚುವ ಸಂದರ್ಭದಲ್ಲಿ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಕೀಟನಾಶಕವಾದ ಎಂಡೋಸಲ್ಫಾನ್ ಸಿಂಪಡಣೆ ಮಾಡಲಾಯಿತು. ಇದರ ವಿಷದ ತೀವ್ರತೆಯನ್ನ ಅರಿಯದ ಜನ ಯಾವುದೇ ಪ್ರತಿರೋಧ ಒಡ್ಲಿಲ್ಲ. ಅದರ ಪರಿಣಾಮ 20 ವರ್ಷಗಳಲ್ಲಿ ತನ್ನ ಕರಾಳ ಮುಖವನ್ನ ಪ್ರದರ್ಶಿಸುತ್ತಾ ಬಂದಿದೆ. ಉಡುಪಿ ಜಿಲ್ಲೆಯ 76 ಗ್ರಾಮಗಳ 2156 ಮಂದಿ ಎಂಡೋಸಲ್ಫಾನ್ ಸಂತ್ರಸ್ತರಿರುವುದಾಗಿ ಹೈಕೋರ್ಟ್ಗೆ ಸ್ವತಃ ಜಿಲ್ಲಾಧಿಕಾರಿಯವರೇ ಪ್ರಮಾಣ ಪತ್ರ ಸಲ್ಲಿಸಿದ್ರು. ಈ ಪೈಕಿ 6 ಗ್ರಾಮಗಳಲ್ಲಿರುವ 198 ಜನರನ್ನ ಈವರೆಗೂ ಆರೋಗ್ಯ ತಪಾಸಣೆಗೆ ಒಳಪಡಿಸಿಲ್ಲ. ಹೈಕೋರ್ಟ್ ಕಟು ಸೂಚನೆಯನ್ನ ನೀಡಿದ್ರೂ ಕೂಡ ಜಿಲ್ಲಾಡಳಿತ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ. ನಿರಂತರವಾಗಿ ಹುಟ್ಟುತ್ತಿರುವ ಅಂಗವಿಕಲ ಮಕ್ಕಳ ತಡೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. 1317 ಸಂತ್ರಸ್ತರಿಗೆ ಪಿಂಚಣಿಯನ್ನ ಘೋಷಿಸಿದ್ರು. 300ಕ್ಕೂ ಹೆಚ್ಚು ಜನರಿಗೆ 3-4 ತಿಂಗಳಿಗೊಮ್ಮೆ ಮಾಸಿಕ ಪಿಂಚಣಿ ಜಮಾ ಮಾಡಲಾಗ್ತಾ ಇದೆ. ಕ್ಯಾನ್ಸರ್, ಚರ್ಮರೋಗ ಪೀಡಿತರನ್ನ ಜಿಲ್ಲಾಡಳಿತ ಎಂಡೋ ಸಂತ್ರಸ್ತರೆಂದು ಘೋಷಿಸದೆ ಅನ್ಯಾಯ ಎಸಗಲಾಗ್ತಾ ಇದ್ದು, ನೂರಾರು ಜನ ಎಂಡೋ ಸಂತ್ರಸ್ತರು ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಆರೋಗ್ಯ ತಪಾಸಣೆಯ ಸಂದರ್ಭದಲ್ಲಿ ತನ್ನ ಯಾವುದೇ ದೈನಂದಿನ ಕೆಲಸಗಳನ್ನು ನಿರ್ವಹಿಸಲು ಸಾಧ್ಯವಾಗದ ಸಂತ್ರಸ್ತರನ್ನ 100% ವಿಕಲಾಂಗರೆಂದು ಪರಿಗಣಿಸುವಂತೆ ನ್ಯಾಯಾಲಯ ಸಲಹೆ ನೀಡಿದ್ರು. ಕೆಲವು ವೈದ್ಯರು ತಪಾಸಣೆಯ ಸಂದರ್ಭದಲ್ಲಿ ಒಂದು ಕಣ್ಣನ್ನ ಕಳೆದುಕೊಂಡವರನ್ನ ಕ್ಯಾನ್ಸರ್ ಪೀಡಿತರೆಂದು ವಿಕಲಾಂಗರೆಂದು ಪರಿಗಣಿಸದೆ ತಾರತಮ್ಯ ತೋರಿದ್ದಾರೆ. ಇದರಿಂದಾಗಿ ಮದ್ದಿನ ಖರ್ಚಿಗಾದ್ರೂ ಸರ್ಕಾರದಿಂದ ಬರಲಿದ್ದ ದುಡ್ಡು ಈ ಬಡಪಾಯಿಗಳಿಗೆ ದೊರಕದಂತಾಗಿದೆ. ಒಟ್ಟಾರೆಯಾಗಿ ಹೈಕೋರ್ಟ್ ತೀರ್ಪಿನ ಹೊರತಾಗಿಯೂ ಎಂಡೋ ಸಂತ್ರಸ್ತರಿಗೆ ಸಿಗಬೇಕಾದ ಮಾಸಾಶನ ಹಾಗೂ ಸೇವೆ ಸೌಲಭ್ಯಗಳು ದೊರೆಯುತ್ತಿಲ್ಲ.
ಒಂದು ವಿಕಲಾಂಗ ಮಗು ಹುಟ್ಟಿತೆಂದ್ರೆ ಆ ಕುಟುಂಬದ ಸ್ಥಿತಿಯನ್ನ ಯೋಚನೆ ಮಾಡಲು ಅಸಾಧ್ಯ. ಆದರೆ ಎಂಡೋಪೀಡಿತ ಗ್ರಾಮಗಳಲ್ಲಿ ಒಂದೊಂದು ಮನೆಯಲ್ಲಿ 3-4 ಜನ ಅಂಗವಿಕಲರು, ಮಾನಸಿಕ ಅಸ್ವಸ್ಥರು ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಎಂಡೋಸಲ್ಫಾನ್ ಕೀಟನಾಶಕದ ಸಿಂಪರಣೆಯಿಂದ ಕರಾವಳಿ 3 ಜಿಲ್ಲೆಗಳ ಬಹಳಷ್ಟು ಕುಟುಂಬಗಳು ಆತಂತ್ರದಲ್ಲಿವೆ. ಹೈಕೋರ್ಟ್ನ ತೀರ್ಪಿನ ಹೊರತಾಗಿಯೂ ಅವರಿಗೆ ಸಿಗಬೇಕಾದ ಮಾಸಾಶನಗಳಿರ್ಬೋದು ಅಥವಾ ಸೇವೆ ಸೌಲಭ್ಯಗಳಿರ್ಬೋದು ಇವತ್ತಿಗೂ ಸಿಗ್ತಾ ಇಲ್ಲ. ಬಹಳಷ್ಟು ಜನರನ್ನು ಇವತ್ತಿನವರೆಗೂ ಗುರುತಿಸುವ ಕಾರ್ಯವನ್ನೇ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮಾಡಲಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 62 ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಅವರನ್ನು ತಪಾಸಣೆಗೆ ಒಳಪಡಿಸಿ ಅವರಿಗೆ ಮಾಸಾಶನ ಕೊಡುವ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಜೊತೆಗೆ ಕಳೆದ 1 ವರ್ಷದ ಅವಧಿಯಲ್ಲಿ ಅವರು ಹೇಳಿದಂಥ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಸುಮಾರು 300-400 ಜನರಿಗೆ ಪ್ರತಿ ತಿಂಗಳು ಮಾಸಾಶನವೇ ಬರ್ತಾ ಇದೆ. ಕೆಲವರಿಗೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಮಾಸಾಶನವನ್ನು ನೀಡಲಾಗ್ತಾ ಇದೆ. ಮತ್ತು 300-400 ಜನರಿಗೆ ಅವರ ಖಾತೆಗಳಿಗೆ ಮಾಸಾಶನ ಹೋಗ್ತಾ ಇದೆ. ಜೊತೆಗೆ ಈ ಜಿಲ್ಲೆಯಲ್ಲಿ ಏನೇನು ಸೌಲಭ್ಯಗಳನ್ನು ಒದಗಿಸಿಕೊಡ್ತೇವೆ ಅಂತ ಹೈಕೋರ್ಟ್ನ ಮುಂದೆ ಜಿಲ್ಲಾಡಳಿತವಾಗಲಿ ಅಥವಾ ಆರೋಗ್ಯ ಇಲಾಖೆ ಆಗಲಿ ಒಪ್ಕೊಂಡಿತ್ತು, ಅದನ್ನು ಕೂಡ ಇವತ್ತಿನವರೆಗೆ ಮಾಡಿಲ್ಲ. ಹೈಕೋರ್ಟ್ ಹಾಗೂ ಸರ್ಕಾರ ಸೌಲಭ್ಯ ನೀಡಲು ಒಪ್ಪಿದ್ರೂ ಅದನ್ನ ಸಂತ್ರಸ್ತರಿಗೆ ನೀಡಲು ಇರುವ ತೊಂದರೆ ಏನೆಂದು ಪ್ರಶ್ನಿಸಿರುವ ಭಾರತೀಯ ಕಿಸಾನ್ ಸಂಘ ಮೊದಲಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರನ್ನ ನೀಡಲು ತೀರ್ಮಾನಿಸಿದೆ. ಅಲ್ಲಿಯೂ ನ್ಯಾಯ ದೊರಕದಿದ್ದಲ್ಲಿ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರ ನೇತೃತ್ವದಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ಶ್ರೇಯೋಭಿವೃದ್ಧಿ ಪ್ರತಿಷ್ಠಾನ ಮತ್ತು ಭಾರತೀಯ ಕಿಸಾನ್ ಸಂಘ ಹೈಕೋರ್ಟ್ ಕದ ತಟ್ಟಲು ನಿರ್ಧರಿಸಿದೆ. ಇದು ಇಶ್ಯೂ ನಿಮಗೆ ಗೊತ್ತಾಗಿರಬಹುದು. ಮಾಸಾಶನ ಏನು ಬರಬೇಕಿತ್ತು ಅದು ಬರ್ತಾ ಇಲ್ಲ. ಸಂತ್ರಸ್ತರು ಯಾರಿದ್ದಾರೆ, ಎಂಡೋಸಲ್ಫಾನ್ನಿಂದ ಪೀಡಿತರಾದಂಥವ್ರು ಯಾರಿದ್ದಾರೆ, ಅವರು ಕಚೇರಿ ಅಲಿಬೇಕಾದಂಥ ಪರಿಸ್ಥಿತಿ ಇದೆ. ಎಂಡೋಪೀಡಿತರು ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ಬಹುಶಃ ದೃಶ್ಯಗಳನ್ನು ನೀವು ಗಮನಿಸಿರಬಹುದು. 60%ಗಿಂತ ಹೆಚ್ಚಿನ ಅಂಗವೈಕಲ್ಯತೆಗೆ ಒಳಗಾದವರು ಇದ್ದಾರೆ. ಸೊ ಅವರು ತಮ್ಮ ಪಾಲಿನ ಅಂದರೆ ಸರಕಾರದ ತಪ್ಪಿನ ಕಾರಣಕ್ಕಾಗಿ ಅವರು ಆ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥದ್ದು. ಸೊ ಅವರಿಗೆ ಆಗಿರುವಂಥ ಅನ್ಯಾಯಕ್ಕೆ ಸರಕಾರ ಕೊಡಬೇಕಾದದ್ದು ಏನಿತ್ತು ಅದು ಕೂಡ ಸರಿ ಹೊತ್ತಿಗೆ ಸರಿ ಟೈಮಿಗೆ ಸಿಗ್ತಾ ಇಲ್ಲ. ಸೊ ಯಾರ ಹತ್ರ ಮಾತಾಡಬೇಕು, ಏನು ಮಾತಾಡಬೇಕು ಮತ್ತು ಎಷ್ಟು ಒದ್ದಾಡಬೇಕು ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಉದ್ಭವ ಆಗತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿ ಶ್ರೀಧರ್ ಗೌಡ್ರು, ಈ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಬಂದಂಥವ್ರು, ಸರ್ಕಾರದ ಕಣ್ಣು ತೆರೆಸೋದರಲ್ಲ ಕೆಲಸವನ್ನು ಆಗಾಗ ಮಾಡ್ತಾ ಬಂದಂಥವ್ರು ಶ್ರೀಧರ್ ಗೌಡ್ರು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶ್ರೀಧರ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಹೇಗಿದ್ದೀರಿ? ದಿನಲ್ಲಿ ನಾವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೇವೆ. ಅಂದರೆ ನೀವೊಂದು ಮಾತು ಹೇಳಿದ್ರಿ, ಸರ್ಕಾರದ ಕಣ್ಣನ್ನು ತೆರೆಸುವಂಥ ಪ್ರಯತ್ನ ಅಂತ. ಕಣ್ಣಿದ್ರೆ ತಾನೇ ಕಣ್ಣನ್ನು ತೆರೆಸೋದಕ್ಕೆ ಸಾಧ್ಯ. ಇವತ್ತು ತಾನೇ ಏನು ಅಧಿವೇಶನ ಮುಗಿತಾ ಇದೆ. ಈ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಲೆಕ್ಕ ಹಾಕಿದರೆ ಸುಮಾರು 20ಕ್ಕಿಂತ ಹೆಚ್ಚು ಶಾಸಕರಿದ್ದಾರೆ. 10-15 ಸಾವಿರಕ್ಕಿಂತ ಹೆಚ್ಚು ಸಂತ್ರಸ್ತರು ಈ 3 ಜಿಲ್ಲೆನಲ್ಲಿದ್ದಾರೆ. ಒಬ್ಬನೇ ಒಬ್ಬ ಶಾಸಕ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹಾಗಾದರೆ ಇವರಿಗೆ ಕಣ್ಣಿದೆಯಾ, ಇವರಿಗೆ ಹೃದಯ ಇದೆಯಾ? ನಾವೇನಿವತ್ತು ಎಲ್ಲವನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳ್ತೇವೆ. ಇಂಥವರ ನಾವು ಹೇಗಿರಲಿ? ಹೈಕೋರ್ಟಿನ ಸೂಚನೆಯ ನಂತರ ಏನಾದರೂ ಬದಲಾವಣೆ ಆಗಿದೆಯಾ? ಎಂಡೋ ಸಂತ್ರಸ್ತರ ಪರಿಸ್ಥಿತಿ ಏನಾದರೂ ಅಂದರೆ ಸರ್ಕಾರಕ್ಕೆ ಗೈಡ್ಲೈನ್ ಕೊಟ್ಟಿತ್ತು ಹೈಕೋರ್ಟ್, ಏನಾದರೂ ಚೇಂಜಸ್ ಆಗಿದೆ ಅಂತ ನಾವು ಭಾವಿಸಬಹುದಾ? ಖಂಡಿತವಾಗಿಯೂ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ಎಲ್ಲಿಯೂ ಕೂಡ ಹೇಳಲಿಕ್ಕೆ ಸಾಧ್ಯತೆಗಳಿಲ್ಲ. ಅಟ್ಲೀಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ತಿಂಗಳಿಗೊಮ್ಮೆ, ಈಗ ಒಂದು 3 ತಿಂಗಳ ಪೆನ್ಷನ್ ಬಾಕಿಯಾಗಿದ್ದು ಬಿಟ್ಟರೆ ಅದು ಕೂಡ ಬಾಕಿಯಾಗಿದೆ. ಉಳಿದಂತೆ ಸುಮಾರು 11 ಅಂಶಗಳ ಏನು ಆದೇಶವನ್ನು ಹೈಕೋರ್ಟ್ ಕೊಟ್ಟಿದೆ, ಅದು ಯಾವುದೂ ಕೂಡ ಪಾಲನೆ ಆಗಲಿಲ್ಲ. ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಒತ್ತಡಕ್ಕೆ ಮಣಿದಂತಹ ಸರ್ಕಾರ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಸ್ ಪಾಸ್ಗಳನ್ನು ಕೊಟ್ಟರು. ಮಾತಿದೆ, ದೇವರು ಕೊಟ್ಟರು ಪೂಜಾರಿ ಬೇಡ ಅಂತೇಳಿ. ಈ ಬಸ್ ಪಾಸನೆ ನೋಡಿ, ಎಂಡೋ ಸಂತ್ರಸ್ತರು ಅಂತ ಹೇಳಿದಾಗ ಕೇವಲ ಈ 15,000 ಜನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3,400 ಜನ ಸಂತ್ರಸ್ತರಿದ್ದಾರೆ. ಅದರಲ್ಲಿ ಸುಮಾರು 302 ಜನ ಅಷ್ಟು ಮಲಗಿದಲ್ಲಿದ್ದಾರೆ. ಉಳಿದವರು ಬೇರೆ ಬೇರೆ ರೀತಿಯ, ಅಂದರೆ ಅದು ಮಾನಸಿಕ ಅಸ್ವಸ್ಥರಿರ್ಬೋದು, ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು, ಈವನ್ ನಪುಂಸಕರು ಅಂದರೆ ಷಂಡತನ ಏನು ಹೊಂದ್ಕೊಂಡಿದ್ದಾರೆ ಅವರನ್ನು ಕೂಡ ಎಂಡೋ ಸಂತ್ರಸ್ತಲ್ಲಿ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ಈ ಷಂಡತನದಿಂದ ಅಥವಾ ಬಂಜೆತನದಿಂದ, ಕ್ಯಾನ್ಸರ್ನಿಂದ, ಹಾರ್ಟ್ನ ಸಮಸ್ಯೆಗಳಿಂದ ನರಳುತ್ತಿರುವವರನ್ನು ನೀವು ಮೇಲ್ನೋಟಕ್ಕೆ ನೋಡಿಕೊಂಡು ಅವನ ಎಂಡೋ ಸಂತ್ರಸ್ತ ಅಂತ ಹೇಳೋದಕ್ಕೆ ಸಾಧ್ಯನಾ?
ಈ ಸಂತ್ರಸ್ತ ಈ ಸರ್ಕಾರದ ಏನು ಸರ್ಕಾರ ಆರೋಗ್ಯ ಇಲಾಖೆ ಅವನಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟು ಅವನ ಎಂಡೋ ಸಂತ್ರಸ್ತ ಅಂತ ಒಪ್ಪಿಕೊಂಡ ಮೇಲೆ ಇವೆಲ್ಲ ದಾಖಲೆಗಳ ಆಧಾರದ ಮೇಲೆ KSRTC ಅವರಿಗೆ ಬಸ್ ಪಾಸನ್ನು ಕೊಟ್ಟರು. ಈ ಕಂಡಕ್ಟರ್ಗಳು ನೀನು ಎಂಡೋ ಸಂತ್ರಸ್ತ ಅಲ್ಲ, ನಿನಗೆ ಈ ಥರ ಹೋಗೋದಕ್ಕಿಂತ ನಿನಗೆ ಭಿಕ್ಷೆ ಬೇಡೋದಕ್ಕೆ ಹೋಗೋದು ಒಳಿತು ಅಂತ ಹೇಳಿ ಅವರ ಕೈಯಿಂದ ಬಸ್ ಪಾಸ್ಗಳನ್ನು ಕಿತ್ಕೊಂಡು ಹೋಗುವಂತಹ ಹೃದಯ ಶೂನ್ಯರಾಗಿರ್ತಕ್ಕಂಥ ಅಧಿಕಾರಿಗಳು. ನೀವು ಸರ್ಕಾರದ ಎದುರು ಎಂಡೋ ಸಂತ್ರಸ್ತರು ಅಂತ ಎಂಡೋ ಸಂತ್ರಸ್ತರು ಹೇಳ್ಕೊಳ್ಬೇಕು, ಕಂಡಕ್ಟರ್ ಹತ್ರನೂ ಹೇಳ್ಕೊಳ್ಬೇಕು ನಾವು ಎಂಡೋ ಸಂತ್ರಸ್ತರು ಇಷ್ಟು ಹೇಳಬೇಕು. ಇಷ್ಟು ಆ ರಶ್ ಇರ್ತಕ್ಕಂಥ 100 ಜನ ಪ್ರಯಾಣಿಕರು ಇರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಮಾನಸಿಕ ಸಂತ್ರಸ್ತನ ಪರಿಸ್ಥಿತಿ ಏನಾಗಬೇಕು? ಅವನು ಬದುಕಲಿಕ್ಕೆ ಸಾಧ್ಯನಾ? ಅವನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಅಧಿಕಾರಿಗಳು ಕಾರಣರಾಗ್ತಾರೆ. ಅವನ ಮದ್ದಿಗೆ ಒಂದು ಸ್ವಲ್ಪ ಕ್ಯೂರ್ ಆಗಿದ್ರೆ ಮತ್ತೆ ಅವನ ಮದ್ದಿಗೆ ಪುನಃ 80 ಕಿಲೋಮೀಟರ್ ಮಂಗಳೂರು ಬರಬೇಕು, ಇಲ್ಲ ಮಣಿಪಾಲ್ ಬರಬೇಕು. ಅವನ ಪರಿಸ್ಥಿತಿನ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರಾ? ಎಸ್ ಗೌಡ್ರೆ, ನಾನು ಮೊದಲಿಂದ ಆರಂಭ ಮಾಡಬೇಕು. ಹೈಕೋರ್ಟ್ ಕೊಟ್ಟಂತ ಸೂಚನೆಯ ಅನ್ವಯ 3 ಜಿಲ್ಲೆಗಳಲ್ಲಿ ಸರ್ವೆ ಕಾರ್ಯ ಆಯಿತು. ಯಾರೆಲ್ಲ ಎಂಡೋ ಪೀಡಿತರು ಇದ್ದಾರೆ, ಎಂಡೋ ಸಂತ್ರಸ್ತರು ಯಾರಿದ್ದಾರೆ, ಇದು ಸಮರ್ಪಕವಾಗಿ ಆಗಿದೆಯಾ? ಕರ್ನಾಟಕ ರಾಜ್ಯದಲ್ಲಿ IAS ಅಧಿಕಾರಿಗಳು AC ಕಚೇರಿಯಲ್ಲಿ ಕೂತ್ಕೊಂಡು ಏನಿದ್ದಾರೆ, ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾರ ಅದೇ ರೀತಿ ಅವರ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಲ್ಲ ಕೂತ್ಕೊಂಡಲ್ಲೇ ಮಾಡೋದು, ಎಲ್ಲವನ್ನ ಕೂತ್ಕೊಂಡು ಒಂದೇ ಒಬ್ಬ ವ್ಯಕ್ತಿ ಇಷ್ಟರವರೆಗೆ ಅವ್ರ ಫೀಲ್ಡಿಗೆ ಹೋಗಿ ಮಾಡಿದ್ದಿಲ್ಲ. ಮತ್ತೆ ಅಲ್ಲಿ ಪ್ರತಿಭಟನೆಗಳಾಗ್ತದೆ, ಆ ಅಧಿಕಾರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಹೊತ್ತಿಗೆ ಕಾಟಾಚಾರಕ್ಕೆ ಕೆಲವರು ಕೆಲಸಗಳನ್ನು ಮಾಡ್ತಾರೆ. ನಿಮಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ, ಎಷ್ಟು ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ನಮ್ಮ ಸಂಜೀವಣ್ಣ ನಾವೆಲ್ಲ ಮಾಹಿತಿ ಹಕ್ಕಿನಲ್ಲಿ ಒಂದು ಇನ್ಫಾರ್ಮೇಶನ್ ತೆಗೆದ್ವಿ. ನಮಗೆ ಎಲ್ಲ ಎಂಡೋ ಸಂತ್ರಸ್ತರ ಪಟ್ಟಿಯನ್ನು ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ. ಇವರು 3400 ಚಿಲ್ಲರೆ ಜನರ ಎಂಡೋ ಸಂತ್ರಸ್ತರ ಪಟ್ಟಿಯನ್ನು ಕೊಟ್ಟರು. ನಾವು ಕಳೆದ ತಿಂಗಳಲ್ಲಿ ನಾವು ಪುತ್ತೂರಿನಲ್ಲಿ ಒಂದು ಸಮಾವೇಶ ಮಾಡಿದ್ವಿ. 3400 ಜನರಿಗೂ ನಾನು ಪತ್ರವನ್ನು ಕಳಿಸಿದೆ. 3400 ಜನರಿಗೆ ಕಳಿಸಿದ ಪತ್ರದಲ್ಲಿ 700 ಪತ್ರಗಳು ಪೋಸ್ಟಲ್ ಕಾರ್ಡ್ಸ್ ಈ ವ್ಯಕ್ತಿಯ ಇಲ್ಲಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಾಪಸ್ ಬಂದಿದೆ. ಹಾಗಾದರೆ ಇವರು ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಿರುವಂತಹ ಮಾಹಿತಿ ಸುಳ್ಳ, ಅಥವಾ ಇವರ ಮನೆಗೆ ಹೋಗಿ ಅವರ ಅಡ್ರೆಸ್ಸನ್ನು ಸರಿಯಾಗಿ ಸಂಗ್ರಹಿಸಲಿಲ್ವಾ? ಇವೆಲ್ಲವನ್ನು ಉತ್ತರವನ್ನು ಕೊಡಬೇಕಲ್ಲ. ನಾನು ಹೇಳುವಂಥದ್ದು, ಪ್ರತಿ ಸಂದರ್ಭಗಳಲ್ಲಿಯೂ, ಪ್ರತಿ ಪತ್ರಿಕಾಗೋಷ್ಠಿಗಳಲ್ಲಿಯೂ, ಪ್ರತಿ ಪ್ರತಿಭಟನೆಗಳಲ್ಲಿಯೂ, ಪ್ರತಿ ಸಂದರ್ಭಗಳಲ್ಲಿ ನಾವೇನು ಜಿಲ್ಲಾಧಿಕಾರಿಗಳು ನಮ್ಮನ್ನು 3 ತಿಂಗಳಿಗೊಮ್ಮೆ ಮೀಟಿಂಗ್ ಕರೀತಾರೆ. ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಹೇಳಿದ್ವಿ, ಈ ಎಂಡೋ ಸಂತ್ರಸ್ತರಿಗೆ ನೀವೇನು ಮಾಶಾಸನಗಳನ್ನು ಕೊಡ್ತೀರಿ, ನೀವೇನು ಕೊಡ್ತಿದ್ದೀರಿ, ಸಾರ್ವಜನಿಕರ ದುಡ್ಡು, ಇದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಯಾಕಂತ ಹೇಳಿದ್ರೆ ಅವರನ್ನ ಆ ಪರಿಸ್ಥಿತಿಗೆ ತಂದದ್ದು ಸರ್ಕಾರ ಅಲ್ಲಲ್ಲ. ನನ್ನ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಇಷ್ಟು ಸಾರ್ವಜನಿಕರ ವ್ಯವಸ್ಥೆಯನ್ನು ಕೊಡುವಾಗ ಈ ಸಂತ್ರಸ್ತರ ವಿವರಗಳನ್ನ ನೀವು ಗುಟ್ಟಾಗಿ ಹಾಕಿಡ್ತೀರಿ. ನಾವು ಜಿಲ್ಲಾಧಿಕಾರಿಗಳಲ್ಲಿ ಪ್ರತಿ ಸಂದರ್ಭಗಳನ್ನು ನಾವು ಹೇಳಿದ್ವಿ, ನೀವೊಂದು ವೆಬ್ಸೈಟನ್ನು ಮಾಡಿ, ಯಾರ್ಯಾರು ಎಷ್ಟೆಷ್ಟು ಸಂತ್ರಸ್ತರಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ಇವತ್ತೇನು ಮಾಡಿದ್ದಾರೆ, ನಮಗೆ ಮಾಶಾಸನ ಬರೋದನ್ನು ಬ್ಯಾಂಕ್ ಪಾಸ್ ಪುಸ್ತಕ ಮಾಡಿದ್ರು, ಅಲ್ಲಿ ಕೂಡ ಮೋಸವನ್ನು ಮಾಡಿದ್ರು. ಹೈಕೋರ್ಟ್ ಏನು ಹೇಳಿದೆ, ದ ನಿಯರೆಸ್ಟ್ ಬ್ಯಾಂಕ್ ಆಫ್ ದ ವಿಕ್ಟಿಮ್, ಆ ಸಂತ್ರಸ್ತನ ಹತ್ತಿರದ ಬ್ಯಾಂಕ್ನಲ್ಲಿ ಅವನಿಗೆ ಖಾತೆ ತೆರೆದವನಿಗೆ ಮಾಶಾಸನ ಹಾಕಿ ಅಂತ ಹೇಳಿದ್ರು. ಇವ್ರು ಏನು ಮಾಡಿದ್ದಾರೆ, ಸ್ಟೇಟ್ ಬ್ಯಾಂಕಲ್ಲೇ ಇವರು ಖಾತೆಯನ್ನು ತೆರೆಸಿದ್ರು. ಈ ಸಂತ್ರಸ್ತರ ಹಳ್ಳಿಯಿಂದ ಸುಮಾರು 40 ಕಿಲೋಮೀಟರ್ ದೂರದ ಅವನು ಆ ಬ್ಯಾಂಕಿಗೆ ಹೋಗಬೇಕಾದ್ರೆ ಸ್ಟೇಟ್ ಬ್ಯಾಂಕ್ ಬೇಕು ಅಂತ ಹೇಳಿದ್ರೆ ಉಪ್ಪಿನಂಗಡಿಗೆ ಬರಬೇಕು. ಅಲ್ಲಿ ಬರಬೇಕಾಗಿದ್ರೆ ಇಲ್ಲಿ ಬಂದಾಗ ದುಡ್ಡು ಬಂದಿರೋದಿಲ್ಲ. ತಿಂಗಳಿಗೆ 5-6 ಸಾರಿ ಒಂದು ಕೊಕ್ಕಡದಿಂದ ಉಪ್ಪಿನಂಗಡಿಗೆ ಬರಬೇಕು ಅಂತ ಇದ್ರೆ ಅದರ ಖರ್ಚೆಷ್ಟು? ಅದಕ್ಕೆ ನಾವು ಹೇಳಿದ್ವಿ, ನೀವು ವೆಬ್ಸೈಟನ್ನು ಓಪನ್ ಮಾಡಿ, ಎಷ್ಟೆಷ್ಟು ಸಂತ್ರಸ್ತರಿದ್ದಾರೆ, ಎಲ್ಲೆಲ್ಲಿ ಯಾವಾಗ ಟ್ರೀಟ್ಮೆಂಟ್ ಸಿಗುತ್ತೆ, ತಿಂಗಳು ಮನೆಗೆ ಹೋಗಿ ಡಾಕ್ಟರ್ ಬರ್ತಾರೆ ಅಂತ ಹೇಳ್ತಾರೆ, ಅಥವಾ ಪ್ರತಿ ತಿಂಗಳು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಜ್ಞ ವೈದ್ಯರು ಬರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಯಾವಾಗ ಬರುವುದು? ಇವೆಲ್ಲ ವಿಚಾರಗಳನ್ನ ನೀವು ಜಿಲ್ಲಾಧಿಕಾರಿಗಳು ವೆಬ್ಸೈಟಲ್ಲಿ ಪ್ರಕಟಿಸಿ ಅಂತ ಹೇಳಿದ್ರೆ ಇವತ್ತಿನ ತನಕ ಮಾಡೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಜವಾಬ್ದಾರಿ. ಅಂದ್ರೆ ನಿನ್ನೆ ಉಡುಪಿಯಲ್ಲೂ ಈ ಆರೋಪ ಕೇಳಬಂತು. ಸರ್ಕಾರ ಮಾಡಿರುವಂತ ಸರ್ವೆ ಏನಿದೆ, ಯಾರು ಎಂಡೋ ಸಂತ್ರಸ್ತರು ಯಾರಿದ್ದಾರೆ ಅಂತ ನೋಟ್ ಮಾಡಿಕೊಂಡ ವಿಚಾರ ಏನಿದೆ, ಅದರಲ್ಲಿ ಬಹಳಷ್ಟು ತಪ್ಪುಗಳಿದೆ. ನೀವು ಕೂಡ ಪ್ರಸ್ತಾಪ ಮಾಡಿದ್ರಿ. ಆದ್ರೆ ಇಲ್ಲೊಂದು ವಿಚಾರ ಇದೆ, ಎಂಡೋಸಲ್ಫಾನನ್ನ ಸಿಂಪರಣೆ ಮಾಡಿರುವಂತಹ ಜಾಗವನ್ನ ಮಾತ್ರ ಕೌಂಟ್ ಮಾಡಿದ್ದಾರೆ, ಅದರಿಂದ ಎಫೆಕ್ಟ್ ಆದ ಏರಿಯಾವನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ನೀರಿನಲ್ಲಿ ಬೆರೆತು ಸಮಸ್ಯೆಯನ್ನು ಅನುಭವಿಸಿದಂಥವರು ಉಡುಪಿ ಭಾಗದಲ್ಲಿ ಇದ್ದಾರೆ. ನೋಡಿ, ನಮ್ಮ ಪ್ರಶ್ನೆ ಏನಿದೆ, ಎಲ್ಲ ಸಂದರ್ಭಗಳಲ್ಲಿ ಇವತ್ತು 1995ರಿಂದ 2015 ತನಕೂ ಕೂಡ ಎಲ್ಲ ಇಲಾಖೆಯ ಅಧಿಕಾರಿಗಳು ಸುಳ್ಳನ್ನೇ ಹೇಳ್ತಾ ಬಂದರು. ಪ್ರಾರಂಭಿಕ ಹಂತದಲ್ಲಿ 2098-2010ರಲ್ಲಿ ನಾವು ಎಂಡೋಸಲ್ಫಾನಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ಆ ಕಾಲಕ್ಕೆ KCDC ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ಥರ ಬೇಜವಾಬ್ದಾರಿಯಾದ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಕಾಸರಗೋಡು ಫಡ್ರೆಯಲ್ಲಿ ಏನು ಎಂಡೋಸಲ್ಫಾನ್ನ ವೈಮಾನಿಕ ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ.
ಹಲೋ 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 ನಮಸ್ತೆ. ಎಸ್ ಸರ್, ಮುಂದುವರಿಸಿ. ವೈಮಾನಿಕ ಸಿಂಪಡಣೆಯನ್ನ ಮಾಡಿ ಅಲ್ಲಿ ಏನು ಆ ಎಂಡೋಸಲ್ಫಾನ್ ಇದಾಗಿದೆ ಅದು ಗಾಳಿ ಮತ್ತು ನೀರಿನ ಮೂಲಕವಾಗಿ ಕಾಸರಗೋಡಿನಿಂದ ಪುತ್ತೂರು ಬೆಳ್ತಂಗಡಿ ಭಾಗಕ್ಕೆ ಬಂದಿದೆ ಅಂತ ವಾದವನ್ನ ಮಂಡಿಸ್ತಾರೆ. ಅವನಿಷ್ಟು ಮೂರ್ಖನಿರಬೇಕು ಅಂತ ಹೇಳಿದ್ರೆ ಈ ಏನು ಪಶ್ಚಿಮ ಘಟ್ಟಗಳಲ್ಲಿ ಹರಿತಿರ್ತಕ್ಕಂಥ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತ ಹೊರತು ಉತ್ತರಾಭಿಮುಖವಾಗಿ. ಒಂದು ಫೋನ್ ಕಾಲ್ ಇದೆ. ಹಲೋ ನಮಸ್ತೆ. ಹಲೋ 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 ನಮಸ್ತೆ ಸರ್, ಮುಂದುವರಿ. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಂಗಳೂರು ಇಬ್ರಾಹಿಂ ಅಂತ ಹೇಳಿ. ಇಬ್ರಾಹಿಂ ಅವರೇ, ಮಾತಾಡಿ, ಏನ್ ಹೇಳ್ತೀರಿ? ನಾನು ಸುರೇಗೌಡ್ರಿಂದ ಮಾತಾಡ್ಬೇಕಿತ್ತು. ಎಸ್, ಮಾತಾಡಿ ಸರ್, ಅವರು ಕೇಳ್ತಾ ಇದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಅಲ್ಲ ಸರ್, ನೀವು ಎಂಡೋಸಲ್ಫಾನ್ ಸಂಸ್ಥೆ ಪರವಾಗಿ ಮಾತಾಡ್ತಿದ್ರಿ. ಆದ್ರೆ ನೀವು ಒಂದು ಪಕ್ಷದ ಇದಾಗಿ ಸರ್ವ ಪಕ್ಷದ ಸದಸ್ಯರಾಗಿ ಸಾಮೂಹಿಕವಾಗಿ ನೀವು ಹೋರಾಟ ಮಾಡ್ಬೇಕು. ನಮ್ಮನ್ನ ನೀವು ಯಾವ ಪಕ್ಷದಲ್ಲಿ ಗುರುತಿಸಿದಿರಿ ಅಂತ ಹೇಳ್ತೀರಿ? ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲವು ಪಕ್ಷದ ಇದರಲ್ಲಿ ಗುರುತಿಸಿದ್ದೇನೆ. ನಾನು ಯಾರ ಜೊತೆ? ಮಾನ್ಯ ಈಗಿನ ಸಚಿವ ವಿ.ಟಿ. ಖಾದರ್ ಅವರು ಸಚಿವರಾದ ನಂತರ ಎಷ್ಟೋ ಇದು ಮಾಡಿದ್ದಾರೆ, ನಿಮ್ಗೆ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಕೊಕ್ಕಡದಲ್ಲಿ ಏನು ಮಾಡಿದ್ದಾರೆ. ಅದನ್ನ ಅದನ್ನು ನೀವು ಸ್ವಲ್ಪ ಸಾಮೂಹಿಕವಾಗಿ ತಗೊಳ್ಬೇಕು, ಅದನ್ನು ಒನ್ ಸೈಡ್ ಆಗಿ ತಗೊಳ್ಬೇಡಿ. ಸೊ ಆಡಳಿತ ಪಕ್ಷದ ವಿರುದ್ಧ ಮಾತಾಡಬಾರದು ಅಂತ ಹೇಳೋದ ನೀವು? ಆಡಳಿತ ಪಕ್ಷದ ಮಾತಾಡಿ ಸರ್, ದಯವಿಟ್ಟು ಮಾಡ್ಲಿಲ್ಲ ಸಚಿವರು ಹಾಗೆ ಮಾಡಿದ್ದಾರೆ. ಅಲ್ಲ, ಇದು ಇವತ್ತಲ್ಲ, ದಯವಿಟ್ಟು ನಿಮ್ಮ ಪ್ರಶ್ನೆಗೆ ನಾನೊಂದು ಉತ್ತರವನ್ನ ಕೊಡಕ್ಕೆ ಬಯಸ್ತೀನಿ. ನಾನು 2000ದಿಂದ 2015 ತನಕ ನಾನು ಎಂಡೋ ಸಂತ್ರಸ್ತರ ಪರವಾಗಿ ಮಾತಾಡ್ತಾ ಬಂದಿದ್ದೀನಿ. ಈ ಎಲ್ಲ ಕಾಲಾವಧಿಗಳಲ್ಲಿ ಯಾವ ಸರ್ಕಾರಗಳು ಬಂದಿದೆಯೋ ಈ ಎಲ್ಲಾ ಸರ್ಕಾರಗಳನ್ನು ಎಂಡೋ ಸಂತ್ರಸ್ತರ ವಿರುದ್ಧವಾಗಿ ನಾನು ಪರವಾಗಿಯೇ ನೋಡಿದ್ದೇನೆ ಹೊರತು ಪಕ್ಷದಿಂದ ನಾನು ಇವತ್ತು ನನ್ನ ಜೀವನದಲ್ಲಿ ಇವತ್ತು ನಿನ್ನೆ ಇವತ್ತು ನಾಳೆ ಯಾವತ್ತು ನಾನು ಒಂದು ಪಕ್ಷದ ಕಾರ್ಯಕರ್ತ. ನಮ್ಗೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನು ತಟ್ಟಿ ಕೇಳಬೇಕಾದಂತದ್ದು ನಮ್ಮ ಜವಾಬ್ದಾರಿ ಕೂಡ. ಸೊ ಇಲ್ಲಿ ಎಂಡೋ ಸಂತ್ರಸ್ತರಿಗೆ ಮಾಸಾಶನ ಬರ್ತಾ ಇಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷವನ್ನೇ ಕೇಳಬೇಕು, ಮತ್ತೆ ಬೇರೆ ಯಾರನ್ನೋ ಕೇಳೋದಕ್ಕಾಗೋದಿಲ್ಲ. ಸರ್, ಅದೇ ಕೇಳಿದೆ, ಈ ಸರ್ವೆ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದೆ, ಉಡುಪಿಯಲ್ಲೂ ಕೂಡ ಅದೇ ರೀತಿ ಇದೆ. ಅಲ್ಲ ಸರ್, ಅಲ್ಲಲ್ಲ, ಈಗ ನನ್ನ ಪ್ರಶ್ನೆಗೆ ನಾನು ಎಲ್ಲ ಪ್ರಶ್ನೆಗೆ ಆನ್ಸರ್ ಕೊಡ್ಬೇಕಂತ ಕರ್ತವ್ಯ ನನ್ನಲ್ಲಿದೆ. ನಾನೇನು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, 1.5 ವರ್ಷಗಳಿಂದ ಎಂಡೋ ಸಂತ್ರಸ್ತರಿಗೆ ನಾವು ಅವ್ರನ್ನ ಕರ್ಕೊಂಡು ಹೋಗೋದಕ್ಕಾಗಿ ಏನು ಆಂಬ್ಯುಲೆನ್ಸ್ಗಳನ್ನು ಕೊಡ್ತೇವೆ ಅಂತ ಕೇಳಿದ್ರು, ಇದುವರೆಗೆ ಆಂಬ್ಯುಲೆನ್ಸ್ ಆಗಲಿಲ್ಲ. ಮನೆಗೆ ವೈದ್ಯರನ್ನು ಕಳಿಸ್ತೇವೆ ಅಂತ ಹೇಳಿದ್ರು, ಇವತ್ತಿನವರೆಗೆ ವೈದ್ಯರುಗಳು ಬಂದಿಲ್ಲ. ಏನು ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹೇಳಿದ್ದಾರೆ, ನಾವು ಪ್ರತಿ ಮನೆಗೆ ಏನು ಗ್ರಾಮಕ್ಕೊಂದು ಸ್ಟಾಫ್ ನರ್ಸ್ಗಳನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ, ಇವತ್ತಿನವರೆಗೆ ಒಂದು ಸ್ಟಾಫ್ ನರ್ಸ್ ಇಲ್ಲ. ಎಂಡೋ ಸಂತ್ರಸ್ತರ ಮನೆಗೆ ಅವರಿಗೆ ಅನ್ನಾಹಾರ ಏನು ಪಡಿತರವನ್ನು ಕೊಟ್ಟು ಪೌಷ್ಟಿಕ ಆಹಾರವನ್ನು ಕೊಡ್ತೇವೆ ಅಂತ ಹೇಳಿದರು, ಇವತ್ತಿನವರೆಗೆ ಪಡಿತರ ಆಹಾರ ಇಲ್ಲ. ನಾವು ಮಾಶಾಸನ ಬರಬೇಕಾಗಿದ್ರೆ ನಾವು 2 ತಿಂಗಳಿಗೊಮ್ಮೆ ಈ ಮಲಗಿದಲ್ಲಿರ್ತಕ್ಕಂಥ ಮಕ್ಕಳನ್ನು ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಲ್ಲಿ ನಾವು ಹೋಗಿ ಪ್ರತಿಭಟನೆಯನ್ನ ಮಾಡಬೇಕು ಅಂತಂದ್ರೆ ಎಲ್ಲಿದೆ ಸರ್ ಸರ್ಕಾರ? ಯಾವ ಸಚಿವ ಸರ್? 4 ಜನ ಸಚಿವರಿದ್ದಾರೆ, 20 ಜನ MLAಗಳಿದ್ದಾರೆ. ಎಷ್ಟು ಜನ ಮಾತಾಡಿದ್ರು? ನಾನು ಬಿಜೆಪಿಯವರು ಶಾಸಕರು ಅಂತ ಹೇಳಿಲ್ಲ, ಕಾಂಗ್ರೆಸ್ನವರು ಅಂತ ಹೇಳಿಲ್ಲ, JDSನವರು ಅಂತ ಇಲ್ಲ, 25ಕ್ಕಿಂತ ಹೆಚ್ಚು ಜನ ಶಾಸಕರಿದ್ದಾರೆ. ಯಾರು ಮಾತಾಡಿದ್ರು ವಿಧಾನಸೌಧದಲ್ಲಿ? ಎಸ್ ಶ್ರೀಧರ್ ಗೌಡ್ರೆ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ಎಸ್ ಶ್ರೀಧರ್ ಗೌಡ್ರು ಕೇಳ್ತಾ ಇರುವಂತ ಪ್ರಶ್ನೆ ಅದು ಬಹಳ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಸರ್ಕಾರ ಮಾಡಿರುವಂತ ಲಾಭದ ಆಸೆಗಾಗಿ, ಆ ಸಂದರ್ಭದಲ್ಲಿ ಸರ್ಕಾರ ಮಾಡಿರುವಂತ ತಪ್ಪಿನ ಕಾರಣಕ್ಕಾಗಿ ಯಾರೋ ಮಾಡಿದ ತಪ್ಪಿಗೆ ಇವರು ಶಿಕ್ಷೆ ಅನುಭವಿಸ್ತಾ ಇರುವಂತದ್ದು. ಸೊ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ಮಾಸಾಶನಕ್ಕೆ ಬೇಕಾಗಿ ಕೊಕ್ಕಡದಿಂದ ಉಪ್ಪಿನಂಗಡಿಯವರೆಗೆ 4 ಸಲ ಹೋಗಿ ಬರಬೇಕು, 10 ದಿನದ ಒಳಗೆ ತಿಂಗಳ ಮೊದಲ 10 ದಿನದ ಒಳಗೆ ಏನು ಮಾಸಾಶನ ಬರಬೇಕಿತ್ತು, ಅದು ಬರ್ತಾ ಇಲ್ಲ. ಅದಕ್ಕೆ ಬೇಕಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಚಪ್ಪಲಿ ಸವೆಸಬೇಕು, ಮತ್ತೆ 2 ಕಚೇರಿಗಳಿಗೆ ಆ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟ್ ಅಂತ ಅಲೆದಾಡಿಸ್ತಾ ಇದ್ದಾರೆ. KSRTCಯಲ್ಲಿ ಬಸ್ ಪಾಸ್ ಕೊಟ್ರೆ ಕಂಡಕ್ಟರ್ ಹತ್ರ ಹೇಳ್ಕೊಳ್ಬೇಕು, ನಾನು ಎಂಡೋ ಪೀಡಿತ ಸ್ವಾಮಿ, ನನಗೆ ಟಿಕೆಟ್ ತೆಗಿಬೇಡಿ ಅಂತ. ಸೊ ಇಂಥ ಪರಿಸ್ಥಿತಿ ಇದ್ರೂ ಕೂಡ ಜನಪ್ರತಿನಿಧಿಗಳು ಯಾಕೆ ಮಾತಾಡೋದಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ. ಏನು ವೀಲ್ ಚೇರ್ ಕೊಡುವಾಗ ಹಲ್ಲು ಗಿಂಜುತ್ತಾ ಹಿಂದೆ ಫೋಟೋಗೆ ಪೋಸು ಕೊಡುವಂಥದ್ದು ಮಾತ್ರ ಜನಪ್ರತಿನಿಧಿಗಳ ಕರ್ತವ್ಯವು ಅನ್ನುವಂಥದ್ದೊಂದು ಪ್ರಶ್ನೆ. ಇನ್ನಷ್ಟು ಮಾತಾಡೋದಕ್ಕಿದೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.